ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರೇ, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇದರ ವಿಶೇಷತೆಗಳೇನು, ಇದು ಯಾವೆಲ್ಲ ರೋಗಗಳಿಗೆ ಉಪಯೋಗಕಾರಿಯಾಗಿದೆ, ಯಾವೆಲ್ಲ ರೋಗಗಳನ್ನು ಹತೋಟಿಯಲ್ಲಿ ಇಡಬಹುದು ಅಂತ ನಮಗೆ ವಿಶೇಷವಾದಂತಹ ಮಾಹಿತಿಗಳನ್ನು ತಿಳಿಸಿಕೊಡ್ಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ವಿತರಕರಾದಂತಹ ಶ್ರೀ ಜಿಮ್ಮಿ ಜೋಸೆಫ್. ಅದರ ಜೊತೆಗೆ ಗಾಯಕರು, ಕರ್ನಾಟಕ ಭಾಗದಲ್ಲಿ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ನ ಪ್ರಮೋಟರ್ ಆಗಿರುವಂತಹ ಅರವಿಂದ್ ವಿವೇಕ್ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮೊದಲನೇದಾಗಿ, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಈಗ ಕಳೆದ 5 ವರ್ಷಗಳಿಂದ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ತುಂಬಾ ಹೆಸರುವಾಸಿಯಾಗಿದೆ. ಬಿಪಿ, ಶುಗರ್ ಹಾಗೂ ಅಸ್ತಮಾ, ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಕೂಡ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ರಾಮಬಾಣ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಮಗೆ, ನಮ್ಮ ವೀಕ್ಷಕರಿಗೆ ಹೆಚ್ಚಿನ ವಿವರಗಳನ್ನ ನಿಮ್ಮಿಂದ ನಾನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ, ಜೀನಿ ಶುರುವಾಗಿದ್ದು ಹೇಗೆ? ಜೀನಿ 2017ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದ್ದು. ಜೀನಿ ಶುರುವಾಗಿದ್ದು ಹೇಗೆ ಅನ್ನೋದೇ ಒಂದು ರೋಚಕ ಕಥೆ ಇದೆ ಅದರಲ್ಲಿ. ಅದಕ್ಕಿಂತ ಮೊದಲು ನಮ್ಮ ಜೀನಿಯ ಮಾಲೀಕರಾಗಿರುವಂಥ ಶ್ರೀ ದಿಲೀಪ್ ಕುಮಾರ್ ಅವರು, ಸೊ ಅವರದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಲ್ಲಿ ಒಂದು ಯರಗುಂಟೆ ಅನ್ನೋ ಒಂದು ಗ್ರಾಮದಲ್ಲಿ ಅವರು ಇರುವಂಥದ್ದು. ಅವರ ನಾದಿನಿಗೆ ಅವರು ಗರ್ಭಿಣಿಯಾಗಿದ್ದಂಥ ಸಮಯದಲ್ಲಿ ಅವರು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಿದ್ದಂಥ ಸಮಯದಲ್ಲಿ ಸೊ ಈ ಜೀನಿ ಅನ್ನೋ ಒಂದು ಕಲ್ಪನೆನೇ ಅಲ್ಲಿಂದ ಹುಟ್ಕೊಂಡಿತ್ತು ಅವರಿಗೆ. ಅದ್ರ ಬಗ್ಗೆ ಅದಕ್ಕಿಂತ ಮೊದಲು ಯಾವುದೇ ಪ್ಲಾನಿಂಗ್ ಇರಲಿಲ್ಲ. ಡಾಕ್ಟರ್ ಶಾಪಲ್ಲಿ ಅವರು, ದಿಲೀಪ್ ಕುಮಾರ್ ಅವರು ಅವರ ಅತ್ತೆಯ ಜೊತೆಗೆ ಫೋನಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಮನೆಯಲ್ಲಿ ಯಾವುದೋ ಒಂದು ವಿಶೇಷವಾದಂತ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ, ಅಂದ್ರೆ ಆರೋಗ್ಯದೊಂದು ಏನೋ ತಯಾರು ಮಾಡ್ತಾರೆ ಮನೆಯಲ್ಲಿ. ಅವರ ಅತ್ತೆ ಮಾಡಿ ಅವರ ನಾದಿನಿಗೆ ಕೊಡ್ತಾ ಇದ್ದಂತ ಒಂದು ವಿಚಾರವನ್ನ, ಅದಕ್ಕೆ ಏನೋ ಮೆಟೀರಿಯಲ್ಸ್ ಬೇಕಾಗಿತ್ತು, ಅದು ಕಾಳು ತಕೊಂಬ, ಇದು ಕಾಳು ತಕೊಂಬ ಅಂತ. ಇದನ್ನ ಕುತೂಹಲದಿಂದ ಡಾಕ್ಟರ್ ಗಮನಿಸ್ತಾರೆ. ಇವ್ರು ಯಾವ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ. ಸೊ ಡಾಕ್ಟರ್ ಆಮೇಲೆ ಕರೆದ್ರೆ, ದಿಲೀಪ್ ಅವರೇ ಏನ್ ಮಾತಾಡ್ತಾರೆ, ಏನೋ ಒಂದು ಮಾಡ್ತಾ ಇದ್ರಲ್ಲ ಮನೇಲಿ, ಏನದು? ಇಲ್ಲ ಸರ್, ಅದು ಮನೆಯಲ್ಲಿ ನಾದಿನಿಗೆ ಈ ತರ ಸ್ವಲ್ಪ ನಿಶಕ್ತಿ ಮತ್ತೆ ನಿತ್ರಾಣ ಎಲ್ಲ ಇದೆ, ಅದಕ್ಕೋಸ್ಕರ ಮನೇಲಿ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಏನೋ ನಮಗೂ ಒಂದ್ ಸ್ವಲ್ಪ ತಂದ್ಕೊಡಿ ನೋಡೋಣ ಏನು ಅಂತ. ಆ ತರ ಜೀನಿ ಒಂದು ಪರಿಕಲ್ಪನೆ ಹುಟ್ಕೊಂಡದು. ಸೊ ದಿಲೀಪ್ ಅಣ್ಣ ಏನ್ ಮಾಡಿದ್ರು, ಮನೆಗೆ ಹೋಗಿ ಅದರಲ್ಲಿ ಅವರ ಅತ್ತೆಯವರು ಮನೆಯಲ್ಲಿ ಮಾಡಿದಂತ ಒಂದು ಸ್ವಲ್ಪ ಅದರ ಭಾಗವನ್ನ ಡಾಕ್ಟರ್ಗೆ ತಂದು ಕೊಟ್ರು. ಡಾಕ್ಟರ್ ತಕೊಂಡ್ಮೇಲೆ ಡಾಕ್ಟರ್ ಒಂದಿನ ದಿಲೀಪ್ ಅಣ್ಣನಿಗೆ ಫೋನ್ ಮಾಡ್ತಾರೆ, ದಿಲೀಪ್ ಅವರೇ ನೀವು ಮೊನ್ನೆ ಏನೋ ತಗೊಂಬಂದು ಕೊಟ್ಟಿದ್ರಲ್ಲ ಅದೊಂದು ಪ್ರಾಡಕ್ಟು, ಸೊ ನನಗೆ ಒಂದು 10 kg ತಂದು ಕೊಡ್ಬೋದಾ ಅಂತ ಕೇಳಿದ್ರು. ಸೊ ಇವರಿಗೆ ಶಾಕ್ ಆಯ್ತು ದಿಲೀಪ್ ಅಣ್ಣನಿಗೆ. ಸರ್ 10 kg ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಇಲ್ಲ, ನೀವು ಹೇಳಿದಂಗೆ ನಾನು ನಿಮ್ಮ ಕೈನ ತಕೊಂಡು ಅದನ್ನ ಒಂದಿಬ್ಬರಿಗೆ ಕೊಟ್ಟ ನಂತರ ನನಗೆ ವಿಪರೀತ ಬೇಡಿಕೆ ಬಂದೋಗಿದೆ. ನೀವು ಹೇಳಿದಂಗೆ ಕೇವಲ ನಿತ್ರಾಣಕ್ಕೆ ಮಾತ್ರ ಅಲ್ಲ, ನಾನು ಒಂದು 2-3 ಜನರಿಗೆ ಕೊಟ್ಟೆ. ಅವರಿಗೆ ಅದರಲ್ಲಿ BP ಪೇಷಂಟ್ ಇದ್ರು ಅಥವಾ ಶುಗರ್ ಪೇಷಂಟ್ ಇದ್ರು, ಅವರಿಗೆಲ್ಲ ಅದರಿಂದ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿದ್ರು. ಆಕ್ಚುಲಿ ಇದು ಇವರಿಗೂ ಹೊಸ ವಿಚಾರ. ಇವರು ನಿತ್ರಾಣಕ್ಕೆ ಅಂತ ಮನೆಯಲ್ಲಿ ಏನೋ ತಯಾರು ಮಾಡಿ ಅವರ ಮನೆ ಯೂಸ್ಗೆ ಅಂತ ಮಾಡ್ತಾ ಇದ್ದದ್ದು. 10 kg ಇವರು ತಲುಪಿಸ್ಕೊಟ್ರು. ಅದರ ನಂತರ ಡಾಕ್ಟರ್ ಫೋನ್ ಮಾಡ್ತಾರೆ, ದಿಲೀಪ್ ಅವರೇ ನಮ್ಗೊಂದು 25 kg ತಲುಪಿಸ್ಕೊಡಿ ಅಂತ. ಸೊ ಒಂದು ಡಾಕ್ಟ್ರಿಂದಾನೇ ಇದು ಫಸ್ಟ್ ಪ್ರಮೋಷನ್ ಸ್ಟಾರ್ಟ್ ಆಗಿರುವಂತದ್ದು. ಆಮೇಲೆ ಇವ್ರು ಏನ್ ಮಾಡಿದ್ರು, ಈ ತರ ಡಾಕ್ಟರ್ಗೆ ಕೊಡ್ತಾ ಇದರಿಂದ ತುಂಬಾ ಬೆನಿಫಿಟ್ ಇದೆ, ಇದಕ್ಕೆಲ್ಲ ಯೂಸ್ ಆಗ್ತದಲ್ಲ ಅಂತೇಳಿ ಡಾಕ್ಟ್ರೇ ಫಸ್ಟ್ ಸಂಶೋಧನೆ ಮಾಡಿರುವಂತದ್ದು. ಇದು ಯಾವ್ದೆಲ್ಲ ರೋಗಗಳಿಗೆ ಆಗ್ಬಹುದು ಅಂದ್ರೆ ಡಾಕ್ಟರ್ಗಳು ಅವ್ರ ಹತ್ರ ಬರೋ ಪೇಷಂಟ್ಗಳ ಇದನ್ನ ಕೊಟ್ಟು ಪೇಷಂಟ್ಸ್ ಇಂದ ಬರುವಂತಹ ಒಂದು ಒಪಿನಿಯನ್ ಏನಿದೆ ಅದನ್ನ ತಕೊಂಡು ಇದು ಇಂತಿಂತ ರೋಗಗಳಿಗೆ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆಯ್ತು. ಸೊ ಆ ಒಂದು ರೀಸನ್ಗೆ ಆಮೇಲೆ ನಮ್ಮ ದಿಲೀಪ್ ಅಣ್ಣನಿಗೆ ಆಲೋಚನೆ ಆಯ್ತು, ಇದು ಇಷ್ಟೆಲ್ಲ ಯೂಸ್ ಇದೆ ಅಂದ್ಮೇಲೆ ನಾವು ಯಾಕೆ ಇದನ್ನ ಒಂದಷ್ಟು ಜನರಿಗೆ ಕೊಡಬಾರ್ದು, ಒಂದು ಆಹಾರಕ್ಕೆ ಬದಲಾಗಿ ಸಾವಯವ ಒಂದು ಫುಡ್ ಸಪ್ಲಿಮೆಂಟ್ ಅಲ್ವಾ, ಯಾಕೆ ಕೊಡಬಾರ್ದು, ಆ ತರ ಪ್ರಾರಂಭ ಹಾಕೊಂಡು ಬಂತು ಮೇಡಮ್. ಹೌದು ಸರಿ. ಜೀನಿಯಿಂದ ಡಾಕ್ಟರ್ ಹೇಳಿದ್ರು ಶುಗರ್, BP ಅದಕ್ಕೆಲ್ಲ ಹತೋಟಿ ಬರುತ್ತೆ ಆ ರೋಗಗಳೆಲ್ಲ ಅಂತ ಹೇಳಿ, ಬೇರೆ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ? ಮೇಡಮ್, ಇವಾಗ ಶುಗರು BP ಅಂತ ಇದು ಕಾಮನ್ ಆಗಿಬಿಟ್ಟಿದೆ. 1 kg ಜೀನಿ ಕುಡಿದ್ರೊಳಗಡೆ ನಿಮಗೆ BP ಶುಗರ್ ಎಲ್ಲ ನಾರ್ಮಲಿ ಬರುತ್ತೆ. ಅದು ಮಾತ್ರ ಅಲ್ಲ, ನಿಮಗೆ ನಿಶಕ್ತಿ, ನಮ್ಮ ಸಿಸ್ಟಮಲ್ಲಿ ಬರುವಂಥ ಏನೇನು ಕಾಯಿಲೆಗಳಿದೆಯೋ ಎಲ್ಲದಕ್ಕೂ ನಮ್ಮದು ಏನು ಅಂದರೆ ನಮ್ಮ ಪೇಷಂಟ್ಸಿಂದ ಬರುವಂಥ ಫೀಡ್ಬ್ಯಾಕೆ ನಾವು ಜನರಿಗೆ ಹೇಳ್ತಾ ಇರೋದು. ಅವ್ರೇನು ನಮ್ಮ ಹತ್ರ ಬಂದು ಏನು ಹೇಳ್ತಾರೆ, ಇದನ್ನು ಯೂಸ್ ಮಾಡಿಬಿಟ್ಟು ಅದರ ರಿಸಲ್ಟ್ ಏನಿದೆ ಬಂದು ನಮಗೆ ಹೇಳ್ತಾ ಇದ್ದಾರೆ, ಅದನ್ನು ನಾವು ಜನರಿಗೆ ತಿಳಿಸ್ತಾ ಇದ್ವಿ. ಅದೇ ಥರ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಹುಷಾರ, ನೀವು 1 kg ಕುಡೀರಿ, 1 ತಿಂಗಳಲ್ಲಿ ನಿಮ್ಮ ಯಾವ ಸಿಸ್ಟಮಲ್ಲಿರುವಂಥ ಎಲ್ಲ ಪೇನ್ಗಳು, ಜಾಯಿಂಟ್ ಪೇನ್ ಆಗಲಿ, ಬ್ಯಾಕ್ ಪೇನ್ ಆಗಲಿ, ನಿಶಕ್ತಿ ಇವೆಲ್ಲ ಹೊರಟೋಗಿರುತ್ತೆ.
ಯಾವುದೇ ಇವನ್ ಇನ್ಸುಲಿನ್ ಲೆವೆಲ್ನಲ್ಲಿ ಇರುವಂಥ ಶುಗರ್ ಪೇಷಂಟ್ಗಳು ಇದನ್ನು ಯೂಸ್ ಮಾಡಿಬಿಟ್ಟು ಒಂದು ತಿಂಗಳು ಒಳಗಡೆ ಎಲ್ಲ ಒಂದು ಕಂಟ್ರೋಲಿಗೆ ಬರುವಂಥ ತುಂಬ ಇದಿದೆ. ಇದು ಮಾತ್ರ ಅಲ್ಲ, ಇದು ನಿಮಗೆ ಇವಾಗ ಅಸ್ತಮ ಆಗಲಿ, ಥೈರಾಯ್ಡ್ ಆಗಲಿ, ಗ್ಯಾಸ್ಟ್ರಿಕ್ಕು ಇದಕ್ಕೂ ಹೆಲ್ಪ್ ಆಗ್ತಾ ಇದೆ. ಹಾರ್ಟ್ ಪೇಷಂಟ್ಗಳಿಗೂ ಇದರಿಂದ ರಿಕವರೀಸ್ ಆಗ್ತಾ ಇದೆ. ಅದೇ ಥರ ನರ್ವಲ್ಲಿ ಬರುವಂಥ ಇವಾಗ ನೋಡಿ, ಸ್ಟ್ರೋಕ್ ಆಗಿ 2 ವರ್ಷ ಬೆಡ್ ರಿಡನ್ ಆದವರೆಲ್ಲ ಇದು ಜೀನಿ ಯೂಸ್ ಮಾಡಿಬಿಟ್ಟು 100% ಅಂತಲ್ಲ, ಒಂದು 80 to 90% ರಿಕವರಿ ಆಗಿರುವಂಥ ತುಂಬ ರಿಸಲ್ಟ್ಗಳಿದೆ ನಮ್ಮಲ್ಲಿ. ಸೊ ಹೌದು, ಸುಮಾರು 70-80 ವಯಸ್ಸಾದವರು ಇದರಿಂದ ಯೂಸ್ ಮಾಡಿಬಿಟ್ಟು ರಿಸಲ್ಟ್ಗಳು ಬಂದಂಥ ಸುಮಾರು 5-6 ರಿಸಲ್ಟ್ಗಳು ಇದೆ. ಹೌದು, ಅಂದ್ರೆ BP ಶುಗರ್ ಮಾತ್ರ ಅಲ್ಲ, ನಮ್ಮ ನರಗಳ ಸಮಸ್ಯೆ ಇರ್ಬೋದು, ಅಸ್ತಮ ಮತ್ತೆ ಥೈರಾಯ್ಡ್ ಸಮಸ್ಯೆಗೆ ಈಗಂತೂ ಕಾಮನ್ ಆಗಿ ಹೋಗಿದೆ ಥೈರಾಯ್ಡ್ ಸಮಸ್ಯೆ ಎಲ್ರಿಗೂ. ಅವರು ಕೂಡ ಇದನ್ನ ಯೂಸ್ ಮಾಡಿ ಅಂದ್ರೆ ಮೆಡಿಸಿನ್ ಅನ್ನ ಡೋಸ್ ಅನ್ನ ಕಮ್ಮಿ ಮಾಡ್ಕೊಳ್ಬಹುದು. ಇದನ್ನ ಡೆಫಿನೆಟ್ ಆಗಿ ಅಂದ್ರೆ ನಾವು ಇದಕ್ಕೆ ಯಾವುದೇ ಪರ್ಟಿಕ್ಯುಲರ್ ಕಾಯಿಲೆಗೆ ಮೆಡಿಸಿನ್ ಅಂತ ಬಿಟ್ಟು ನಾವು ಹೇಳ್ತಾ ಇಲ್ಲ. ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ನೋಡಿ ಮೇಡಮ್, ಸಣ್ಣ ಮಕ್ಕಳಿಗೂ ಕೊಡ್ತೀವಿ. 2 ವಯಸ್ಸಿಂದ 12 ವಯಸ್ಸಿನಿರೋ ಮಕ್ಕಳಿಗೆ ಜೀನಿ ಜೂನಿಯರ್ ಅಂತ ಇದೆ. ಅಂದರೆ ಈ ಅಡಲ್ಟ್ಸ್ ಅಲ್ಲಿ ಏನಿದೆಯೋ ಅದು ಈ ಜೂನಿಯರ್ ಅಲ್ಲೂ ಇರುತ್ತೆ. ಸೊ ಏನಂದ್ರೆ ಮಕ್ಕಳಿಗೋಸ್ಕರ ಒಂದು ಪ್ರೊಸೆಸ್ನ ಚೇಂಜ್ ಮಾಡಿದ್ದಾರೆ. ಕೆಲವೊಂದು ಸಿರಿಧಾನ್ಯಗಳು ಸಣ್ಣ ಮಕ್ಕಳಿಗೆ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ, ಸೊ ಅದರ ಪ್ರಪೋರ್ಷನೇಟ್ನ ಕಮ್ಮಿ ಮಾಡಿಬಿಟ್ಟು ಒಂದು ಪ್ರೊಸೆಸ್ ಚೇಂಜ್ ಮಾಡಿದ್ದಾರೆ. ಸೊ ಏನು ಹೇಳ್ತಾ ಇರೋದಂದ್ರೆ, ಇದು ಕಾಯಿಲೆ ಬಂದ ಮೇಲೆ ತಗೊಳ್ಳೋದಲ್ಲ, ಯಾರು ಬೇಕಾದ್ರೆ ಇವನು ಯಾವುದೇ ಕಾಯಿಲೆ ಈ ಕಾಯಿಲೆಯಲ್ಲಿ ಮೆಡಿಕೇಶನಲ್ಲಿ ಇರೋರಲ್ಲಿ, ಕಾಯಿಲೆ ಇರೋರು ತಗೋಬೋದು, ಹೆಲ್ದಿ ಆಗಿರೋರು ತಗೋಬೋದು. ಇವಾಗ ನಾವು ತಗೊಳ್ತೀವಿ. ನಾವು ಹೇಳ್ತಾ ಇದ್ರು ಅಂದರೆ ಇದನ್ನು ಎಲ್ಲರೂ ಯೂಸ್ ಮಾಡಿ, ಎಸ್ಪೆಷಲಿ ಇವಾಗ ಈ ಥರ ಸಿಚುವೇಶನ್ಗಳಲ್ಲಿ ಕಾಯಿಲೆ ಬರದಂತೆ ತಡೆಗಟ್ಟೋದಂದ್ರೆ ನಮ್ಮ ಜೀನಿ ಯೂಸ್ ಮಾಡಿ ಅಟ್ಲೀಸ್ಟ್ 1 ತಿಂಗಳು 1 ಪ್ಯಾಕೆಟ್ 1 kg ಯೂಸ್ ಮಾಡಿ, 1 kg ಯೂಸ್ ಮಾಡಿ ಅದರ ರಿಸಲ್ಟ್ಗಳು ನೀವು ನಮಗೆ ತಿಳಿಸಿ ಅಂತ ನಾವು ಹೇಳ್ತಾ ಇದ್ವಿ. ನಮಗೆಲ್ಲ ಅನುಭವ ಆಗಿದೆ, ನಾವೆಲ್ಲ ಯೂಸ್ ಮಾಡಿ ಎಲ್ಲ ತಿಳ್ಕೊಂಡು ಇದನ್ನು ಜನರಿಗೆ ತಲುಪಿಸೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದು ಪ್ರಾಡಕ್ಟ್ನ ಇದು ಮಾಡ್ತಾ ಇದ್ವಿ. ಸರ್, ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ ಬರ್ತಾ ಇದೆ ಅಂತ ಹೇಳಿದರೆ ಜನರಿಗೆ ಅನುಮಾನಗಳು ಜಾಸ್ತಿ ಇರುತ್ತೆ. ಸಾವಿರಾರು ಪ್ರಾಡಕ್ಟ್ಗಳಿದೆ, ಏನು ಮಾಡೋದಪ್ಪ, ಇದು ನಮ್ಮ ಹೆಲ್ತಿಗೆ ಸರಿಯಾಗಿರುತ್ತಾ, ಇದನ್ನು ಬಳಸ್ಬೋದಾ, ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅನ್ನೋದು ಜನರ ಪ್ರಶ್ನೆ ಆಗಿರುತ್ತೆ. ಜನರಿಂದ ಯಾವ ರೀತಿ ರಿಯಾಕ್ಷನ್ ಸಿಕ್ತು ಮಾರ್ಕೆಟಿಗೆ ಬಂದಾಗ? ಫಸ್ಟ್ ಆಫ್ ಆಲ್ ಈ ಸೈಡ್ ಎಫೆಕ್ಟ್ ಅನ್ನೋದೇ ಯಾವ ರೀಸನ್ಗೆ ಬರೋದು ಅಂತ ನಾವು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಬೇಕು. ಪ್ರಕೃತಿ ಅನುಮತಿ ಕೊಡದೇ ಇರುವಂತಹ ಯಾವುದಾದ್ರೂ ಕಂಟೆಂಟ್ಗಳನ್ನು ನಾವು ಬಲವಂತವಾಗಿ ತಗೊಂಡ್ರೆ ಅಥವಾ ನಮ್ಮ ಮೇಲೆ ಹೇರಲಾದರೆ, ಮೆಡಿಸಿನ್ ರೂಪದಲ್ಲ ಅಥವಾ ನಾವು ತಿನ್ನೋ ಆಹಾರದಲ್ಲೇ ಇರಲಿ, ಅದು ನ್ಯಾಚುರಲ್ ಆಗಿ ಇಲ್ಲದ ವಸ್ತುಗಳು ನಮಗೆ ತುಂಬ ಶರೀರದೊಳಗಡೆ ಹೋದರೆ ಅಲ್ಲಿ ರಿಯಾಕ್ಷನ್ಗಳು ಬೇರೆ ಬೇರೆ ಅದರಿಂದ ತೊಂದರೆಗಳು ಆಗಬಹುದು. ಆದರೆ ಜೀನಿ ವಿಷಯಕ್ಕೆ ಸಂಬಂಧಪಟ್ಟರೆ ಇದು 100ಕ್ಕೆ 200% ಯಾವುದೇ, ಯಾಕೆಂದರೆ ನಾನು ಕಂಪನಿಯಲ್ಲಿ ಹೋಗಿ ಪ್ರತಿಯೊಂದನ್ನು ಕಣ್ಣಾರೆ ಕಂಡು ನನಗೆ ಶಾಕ್ ಆಗಿ ಹೋಗಿದೆ, ಈ ಥರನೂ ಪ್ರೊಸೆಸಿಂಗ್ ಮಾಡೋಕ್ಕಾಗುತ್ತಾ ಅಂತೆ. ಅದು ಈಗ ಕಾಳುಗಳನ್ನೆಲ್ಲ ತೊಳೆದು ನಾವಾದ್ರೆ ಏನ್ ಮಾಡ್ತೀವಿ, ಬಿಸಿಲಲ್ಲಿ ಒಳಗಾಗ್ತೀವಿ, ಇಲ್ಲಾಂದ್ರೆ ಬಾಯ್ಲರ್ ಇನ್ನೊಂದು ಏನೋ ಯೂಸ್ ಮಾಡ್ತೀವಿ. ಬಟ್ ನಾನ್ ಮೆಷಿನರಿ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ನೆರಳಲ್ಲಿ ಒಣಗಿಸ್ತಾರೆ. ಸರ್, ಇದ್ಯಾಕೆ ಹಿಂಗ್ ಮಾಡ್ತಾ ಇದ್ವಿ, ಇದು ಒಣಗೋಕ್ ತುಂಬಾ ಟೈಮ್ ಬೇಕಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಸೂರ್ಯನ ಬೆಳಕಲ್ಲೂ ಕೆಲವೊಂದು ಸತ್ವಗಳು, ರಾಸಾಯನಿಕ ಸತ್ವಗಳು ಇರುತ್ತೆ, ಅದು ಯಾವುದು ನಮ್ಮ ಕಾಳಿನ ಮೇಲೆ ಬೀಳಬಾರ್ದು. ಆಮೇಲೆ ನಮ್ಮ ಈ ಸೂರ್ಯನ ಬೆಳಕಲ್ಲಿ ಆವಿಯಾಗಿ ಮೇಲೆ ಒಣಗ್ತಾ ಇರುವಾಗ ಯಾವುದೇ ವಿಟಮಿನ್ಸ್ಗಳು ಇದರಿಂದ ಹೊರಗಡೆ ಹೋಗಬಾರ್ದು. ಸೊ ಇದು ಒಂದು 1000 ಪಟ್ಟು ಕಂಪ್ಲೀಟ್ ಪ್ರಕೃತಿದಾಯಕವಾದ ಒಂದು ಪ್ರಾಡಕ್ಟ್ ಆದ್ರಿಂದ ಇದರಿಂದ ಯಾವುದೇ ರಿಯಾಕ್ಷನ್ಗಳು ಈ 5 ವರ್ಷಗಳಲ್ಲಿ ಯಾರಿಗೂ ಪತ್ತೆ ಆಗಲಿಲ್ಲ. ಆ ಥರದ್ದು ಯಾವುದು ಇಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಓಕೆ, ಜೀನಿಯನ್ನ ಉಪಯೋಗವಾಗುವಂತೆ ಇನ್ನಷ್ಟು ಜನರಿಗೆ ಇದು ತಲುಪಬೇಕು, ಇನ್ನಷ್ಟು ಕಾಯಿಲೆಗಳಿಗೆ ಇದು ರಾಮಬಾಣವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇನ್ನಷ್ಟು ಏನಾದರೂ ಸಂಶೋಧನೆಗಳು ನಡೀತಾ ಇದೆಯಾ? ಡೆಫಿನೆಟ್ ಆಗಿ ಮೇಡಮ್ ಮಾಡ್ತಾ ಇದ್ದಾರೆ. ಇದರ ಜೀನಿ ಇದು ಏನೇನು ಮುಂದುಗಡೆ ಏನೋ ಬೇರೆ ಪ್ರಾಡಕ್ಟ್ಗಳನ್ನ ಮಾಡಬೇಕಂತ ಎಲ್ಲ ಪ್ರೊಸೆಸ್ಸಲ್ಲಿ ಇದ್ವಿ. ಬಟ್ ಇದುವರೆಗೂ ನಾವು ಅದನ್ನು ಎಲ್ಲಿ ಹೇಳಿಲ್ಲ. ಬರುತ್ತೆ ಮೇಡಮ್, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇದನ್ನು ಉಪಯೋಗಿಸಿರುವಂಥವ್ರು ಇದರ ಬಗ್ಗೆ ಏನು ಹೇಳ್ತಾರೆ? ಏನು ಹೇಳ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕಿಂತ ಇವತ್ತು ಅನೇಕ ಇದೇ ಥರದ ಪ್ರಾಡಕ್ಟ್ಗಳು ದ್ವಿದಳ ಧಾನ್ಯ ತಯಾರಿಸಿದ್ದವು 100-150 ಪ್ರಾಡಕ್ಟ್ಗಳು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಇದೆ. ಅದು ಅನೇಕವು ಜೀನಿ ಬರುವ ಮೊದಲು ಇತ್ತು, ಆಮೇಲೆ ಜೀನಿ ಬಂದ ನಂತರ ಅಂತೂ ಸಿಕ್ಕಾಪಟ್ಟೆ ಬಂದಿದೆ ಇದರಿಂದ.
ಸೊ ಇದೆಲ್ಲವನ್ನ ಹಿಂದಾಕಿ ಜೀನಿ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಜನರ ಮುಂದೆ ಒಂದು 10 ಸೇಮ್ ತರದ ಪ್ರಾಡಕ್ಟ್ ಇಟ್ರು ಇದು ಯಾವುದು ನಮಗೆ ಬೇಡ, ನಮ್ಗೆ ಜೀನಿನೇ ತರಿಸಿಕೊಡಿ, ನಾವೊಂದು ವೀಕ್ ಬೇಕಾದ್ರೆ ಕಾಯ್ತೀವಿ ಅಂತ ಹೇಳೋ ಮಷ್ಟಿಗೆ ಜನ ಇದನ್ನ ಇಷ್ಟಪಡ್ತಾರೆ ಅಂದ್ರೆ ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಜನರ ಅಭಿಪ್ರಾಯ ಇದರ ಬಗ್ಗೆ ಹೇಗಿದೆ ಅನ್ನೋದು ಅಂತ. ಎಲ್ಲರೂ ಒಂದು ಸಲ ನಾವು ಫಸ್ಟ್ಗೆ ಹೇಳ್ತೀವಿ ಇದು ಮೆಡಿಸಿನ್ ಅಲ್ಲ, ನೀವು ಏನೋ ಜ್ವರ ಬಂದ್ರೆ ನಾವು ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬರ್ತೀವಿ, ಸೊ ಅಥವಾ ಇನ್ನೇನಾದ್ರೂ BP ಬಂದ ನಂತರ ಹೋಗಿ ಅದಕ್ಕೆ ಮದ್ದು ತರ್ತೀವಿ. ಇದು ಮೆಡಿಸಿನೇ ಅಲ್ಲ, ಇದು ಒಂದು ಏನ್ ಹೇಳ್ತಾರೆ ಒಂದು ಪೂರಕ ಆಹಾರ, ಇದು ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ತೀವಿ. ಅದರಿಂದಾಗಿ ಒಂದು ಸಲ ಇದನ್ನ ತೆಕ್ಕೊಂಡವರು ಅವರಿಗೆ ಗೊತ್ತಾಗ್ತಾ ಇದೆ ನನಗೆ ಏನೋ ನನ್ನ ಹೆಲ್ತ್ ಅಲ್ಲಿ ಒಂಚೂರು ಇಂಪ್ರೂವ್ಮೆಂಟ್ ಅಥವಾ ಏನೋ ಒಂದು ಅವ್ರಿಗೆ ಯಾವುದೋ ಒಂದು ರೋಗ ಇರ್ಬೋದು, ಅದನ್ನ ನನಗೆ ಗುಣಮುಖ ಆಗ್ತಾ ಇದ್ದಾನೆ, ಮತ್ತೆ ಇದನ್ನೇ ಹೋಗಿ ಕೇಳಿ ತಗೊಳ್ತಾರೆ. ಜೀನಿ ಬೆಳೆದು ಬಂದದ್ದು ಹಾಗೇನೆ, ಜನರೇ ಬೆಳೆಸಿದ್ದು ಜೀನಿಯನ್ನ, ಅಥವಾ ಯಾವುದೇ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಲಿ ಅಥವಾ ಏನು ಅಲ್ಲ, ಜೀನಿ ಬೆಳೆದು ಬಂದದೇ ಜನರ. ಈಗ ನಾನು ಅವಾಗ ಒಂದು ಡಾಕ್ಟರ್ ವಿಷಯ ಹೇಳಿದೆ, ಅದೇ ತರ ಜನ ಒಂದ್ಸಲ ತೆಕ್ಕೊಂಡು ಅವರದನ್ನ ಯೂಸ್ ಮಾಡಿ ಅವರೇ ಅಚ್ಚನ ಕೇಳೋಕ್ ಶುರು ಮಾಡಿದ್ರು. ನೋಡಿ ನೀವು ಯಾಕೆ ಸುಮ್ಮನೆ ಮೆಡಿಸಿನ್ ಅದಕ್ಕೆ ಅಂತ ಲೈಫ್ ಟೈಮ್ ಮಾಡ್ತೀರಿ, ಇದೊಂದ್ಸಲ ತಗೊಳ್ಳಿ ಅಂತ ಅವರಿಂದನೇ ಅದು ಪ್ರಚಾರ ಆಗ್ತಾ ಹೋಯ್ತು. ಸೊ ಒಳ್ಳೆ ಒಪಿನಿಯನ್ ಜನರ ಬಾಯಿಂದ ಬಾಯಿಗೆ ಪ್ರಚಾರ ಆಗ್ತಾ ನಿಜವಾಗ್ಲೂ ನಂಬರ್ 1 ಸ್ಥಾನಕ್ಕೆ ಏರಿದ್ದೀರಾ. ಈಗ ಹೇಗೆ ಅನಿಸ್ತಾ ಇದೆ ಸರ್? ಯಾಕಂದ್ರೆ ಯಾವುದೇ ಒಂದು ಉತ್ಪನ್ನಗಳನ್ನ ನಾವು ಮಾರುಕಟ್ಟೆಗೆ ತರಬೇಕು ಅಂತ ಹೇಳಿದ್ರೆ ಅನೇಕ ಸವಾಲುಗಳು, ಸ್ಪರ್ಧೆಗಳು ಗೊತ್ತೇ ಇದೆ ನಿಮ್ಗೆ. ಎಷ್ಟು ದೊಡ್ಡ ಮಾರ್ಕೆಟ್ ಅಲ್ಲಿ ಸ್ಪರ್ಧೆಗಳನ್ನ ಎದುರಿಸದೆ ಒಂದು ಹೊಸ ಪ್ರಾಡಕ್ಟ್ ಅನ್ನ ಜನರು ಒಪ್ಪಿಕೊಳ್ಳೋದಿಲ್ಲ. ಅಂತದ್ರಲ್ಲಿ ನಂಬರ್ 1 ಸ್ಥಾನಕ್ಕೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ತಲುಪಿದೆ. ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ಇದರಿಂದ ತುಂಬಾ ಜನರಿಗೆ ಅನುಕೂಲ ಆಗ್ತಾ ಇದೆ. ಇದೇ ಅವರದ್ದು ಗುರಿಯಾಗಿತ್ತು. ದಿಲೀಪ್ ಸರ್ ಅವರದ್ದು ಗುರಿ ಏನಂದ್ರೆ ಒಂದು ಆರೋಗ್ಯವಂತ ಸಮಾಜನ ಸೃಷ್ಟಿಸುವಂತ ಒಂದು ಗುರಿ ಅವರದ್ದು. ಸೊ ಅದಕ್ಕೋಸ್ಕರ ರೈತರಿಂದ, ನಮ್ಮ ಕರ್ನಾಟಕದ ರೈತರಿಂದ ಈ ಧಾನ್ಯಗಳನ್ನ ಬೆಳೆಸಿ ಅವರು ನೇರವಾಗಿ ಅದನ್ನು ಪರ್ಚೇಸ್ ಮಾಡಿ ತಂದು ಪ್ರೊಸೆಸ್ ಮಾಡಿ ಇವರು ಹೇಳಿದಂಗೆ ಅದನ್ನು ಮಿಷನಲ್ಲಿ ಕ್ಲೀನ್ ಮಾಡಿ, ಅದರ ಮ್ಯಾನಂಡಲ್ಲಿ ಕ್ಲೀನ್ ಮಾಡಿ ತೊಳೆದು ನೆರಳಲ್ಲಿ ಒಣಗಿಸಿ ಅದರದ್ದು ಯಾವುದೇ ಸತ್ವಗಳು ಹೋಗದಂಗೆ ಅದನ್ನು ಅಷ್ಟು ನೀಟಾಗಿ ಮ್ಯಾನಂಡಲ್ಲಿ ಪ್ರೊಸೆಸ್ ಮಾಡಿ ಜನಗಳಿಗೆ ತಲುಪಿಸ. ಮೊದಲು ಇದನ್ನು ಯಾರು ಕೇಳೋರಿರಲಿಲ್ಲ. ಇವಾಗ ಏನು ಹೇಳ್ತಾ ಇದೆಯಲ್ಲ ಉಪಯೋಗಿಸ್ಬಿಟ್ಟು ಅವರಿಗೆ ಬಂದಂಥ ಇದು ರಿಸಲ್ಟ್ಗಳು ಅದರ ಮೇಲೆ ಬಾಯಿಂದ ಬಾಯಿಗೆ ಹೋಗ್ಬಿಟ್ಟು ನಮ್ಮ ಕರ್ನಾಟಕ ಜನತೆನೇ ಇದನ್ನು ಜೀನಿನ ಬೆಳೆಸಿರೋದು. ಸೊ ಇವಾಗ ಅದು ಕರ್ನಾಟಕದಲ್ಲಿ ಒಂದು ನಂಬರ್ 1 ಸ್ಥಾನದಲ್ಲಿ ನಿಂತಿದೆ. ಅದಾದಮೇಲೆ ತುಂಬ ಮಿಲೆಟ್ಗಳು ಬಂದಿದೆ ಮಾರ್ಕೆಟಲ್ಲಿ, ತುಂಬ ಮಿಲೆಟ್ಗಳು ಬಂದಿದೆ. ತುಂಬ ಜನರಿಗೂ ಸಂತೋಷ ಅನಿಸ್ತಾ ಇದೆ. ಯಾಕಂದರೆ ಜೀನಿಯಿಂದ ಮತ್ತಷ್ಟು ಕಂಪನಿಗಳು ಉಟ್ಕೊಂಡಿದೆ, ಜನಗಳಿಗೂ ಕೆಲಸಗಳು ಸಿಗ್ತಾ ಇದೆ, ಕಾಂಪಿಟೇಷನ್ ಇದೆ. ಸೊ ಬಟ್ ಜನರ ಮನಸ್ಸಲ್ಲಿ ಜನರಿಗೆ ಅವರು ಯೂಸ್ ಮಾಡಿದ ಮೇಲೆ ಅವರು ಅದನ್ನು ಬಿಟ್ಟು ಏನು ತಗೊಳ್ಳಲ್ಲ ಮೇಡಮ್. ಯಾಕಂದರೆ ನಾವು ಹೇಳ್ತಾ ಇರೋದಷ್ಟೇ, ಇನ್ನು ಯಾರು ಯೂಸ್ ಮಾಡಿಲ್ವ ಒಂದು ತಿಂಗಳು ಯೂಸ್ ಮಾಡಿ, 1 kg ಯೂಸ್ ಮಾಡಿ, ಅದರಿಂದ ನಿಮ್ಮ ರಿಸಲ್ಟ್ ಏನಂತ ನೀವು ನೋಡಿ ಮುಂದೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾವು ಹೇಳ್ತಾ ಇದ್ವಿ. 100% ಹೇಳ್ತಾ ಇದ್ವಿ. 1 kg ಕುಡಿದ ಒಳಗಡೆ ಮೇಡಮ್ ನಿಮಗೆ ಹೇಳ್ತೀನಲ್ಲ BP, ಶುಗರು, ಅದೇ ಥರ ಮೈಕೈನು, ಯಾವುದೇ ನಿಮ್ಮ ಶರೀರದಲ್ಲಿರುವಂಥ ಎಲ್ಲ ಕಾಯಿಲೆಗಳಿಗೂ ರಾಮಬಾಣ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಕುರಿತಾಗಿ ಇನ್ನಷ್ಟು ವಿವರಗಳನ್ನ, ಮಾಹಿತಿಗಳನ್ನ ನಮ್ಮ ಅತಿಥಿಗಳು ತಿಳಿಸಿಕೊಡಲಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ದಿಲೀಪ್ ಸರ್ ಅವರು ತುಮಕೂರಿನ ಶಿರಾ ತಾಲೂಕಿನ ಯರಗುಂಟೆ ಅವರು. ತಮ್ಮ ಊರಿನ ಜನರಿಗೆ ಆದಷ್ಟು ಉದ್ಯೋಗ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು 250ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗವನ್ನ ಕೊಟ್ಟಿದ್ದಾರೆ ಈ ಫ್ಯಾಕ್ಟರಿ ಮುಖೇನ. ಅದರಲ್ಲೂ ಅವರು ಮ್ಯಾನ್ ಪವರಿಗೆ ಹೆಚ್ಚು ಬೆಲೆಯನ್ನ ಕೊಡುವವರು, ಯಂತ್ರಗಳನ್ನ ಬಳಸೋದು ಬೇಡ ಅಂತ ಹೇಳಿ ಚಿಂತನೆಯನ್ನ ಇಟ್ಕೊಂಡವರು. ಅಂದ್ರೆ ಅದರ ಸತ್ವ ಕಡಿಮೆ ಆಗ್ತದೆ ಅನ್ನೋ ಉದ್ದೇಶ. ಆದ್ರೆ ಇದರಲ್ಲಿ ಒಂದು ಸರ್, ಮ್ಯಾನ್ ಪವರ್ ಅನ್ನೇ ಬಳಸಿಕೊಂಡು ಅದು ಪ್ರೋಸೆಸ್ ತಡ ಆಗುದಿಲ್ವಾ? ಇಲ್ಲ, ಆತರ ಏನಿಲ್ಲ. ನಾವು ಪ್ರೊಸೆಸ್ ತಡ ಆಗುತ್ತದೆ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಕ್ವಾಲಿಟಿಯನ್ನು ನಾವು ಹಾಳು ಮಾಡ್ಕೊಳ್ಬಾರ್ದಲ್ವಾ. ಈಗ ಮೆಷಿನರಿ ಸಿಸ್ಟಮ್ ಅಲ್ಲಿ ನಿಮ್ಗೆ ಇವಾಗ ಒಂದು 100 kg ಬೇಕು ಅಂದ್ರೆ 5 ನಿಮಿಷದಲ್ಲಿ ಆಗ್ಬಹುದು. ಮ್ಯಾನ್ ಪವರ್ ಅಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಜಾಸ್ತಿ ಖರ್ಚು ಇರ್ಬೋದು, ಅಥವಾ ಸ್ವಲ್ಪ 1 ಗಂಟೆ ಆಗ್ಬಹುದು. ನಮ್ಗೆ ಇಲ್ಲಿ ಗಂಟೆ ಆಗ್ತದ ಅಥವಾ ಖರ್ಚು ಜಾಸ್ತಿ ಇದೆ, ಇದು ಯಾವುದು ದಿಲೀಪಣ್ಣ ಗಣನೆಗೆ ತೆಕೊಂಡವರಲ್ಲ. ಯಾಕಂದ್ರೆ ಇದರಲ್ಲಿ ಏನೋ ಕೋಟಿಗಟ್ಟಲೆ ನನಗೆ ಮಾಡ್ಬೇಕು, ನನ್ಗೆ ಇನ್ನೇನೋ ಮಾಡ್ಬೇಕು ಅಂತ ಅವರ ಉದ್ದೇಶ ಅಲ್ಲ. ನಮ್ಮ ಜಿಮ್ಮಿ ಸರ್ ಹೇಳ್ದಂಗೆ ಒಂದು ಆರೋಗ್ಯವಂತ ಸಮಾಜ ಸೃಷ್ಟಿ ಮಾಡೋದು ಮಾತ್ರ ಅವರ ಉದ್ದೇಶ. ಇದು ಒಂದು ಉದ್ದೇಶದ ಹಿಂದೆ ನೋಡಿ ಅದೆಷ್ಟು ಜನರಿಗೆ ಒಂದು ಬದುಕು ಸಿಕ್ಕಿದೆ ಅಂದ್ರೆ, ಈ ಪ್ರಾಡಕ್ಟ್ ತಗೊಂಡ್ಬರ್ತಾ ಇರೋದು ಎಲ್ಲಿಂದ? ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋಗಿ ಏನ್ ತಗೊಂಡ್ಬರ್ತಾ ಇಲ್ಲ. ಆ ರೈತ ಬೆಳೆದ ಅವರ ಮನೆಗೆ ಹೋಗಿ, ಅವರ ಗ್ರಾಮಕ್ಕೆ ಹೋಗಿ, ಅವರ ಕೃಷಿ ಪದ್ಧತಿಯನ್ನ ಕಣ್ಣಲ್ಲಿ ನೋಡಿ
ಅದು ಯಾವ ತರ ಇವರು ಕೆಮಿಕಲ್ ಏನಾದ್ರು ರಸಗೊಬ್ಬರಗಳನ್ನ ಹಾಕ್ತಾ ಇದ್ದಾರಾ ಅಥವಾ ಹೇಗೆ ಬೆಳೀತಾ ಇದ್ದಾರೆ ಅದನ್ನ ಕೂಡ ಸರ್ಟಿಫೈ ಮಾಡ್ತಾರೆ. ಯಾಕಂದ್ರೆ ಇವತ್ತು ದಿಲೀಪ್ ಅಣ್ಣನ ಜೊತೆಗೆ ಅಲ್ಲಿ ಫ್ಯಾಕ್ಟರಿಯಲ್ಲಿ ಇರುವಂತ ಜನ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಸುತ್ತಾಡಿ ಈ ಒಂದು ಕಾಳುಗಳನ್ನ ಆಯ್ಕೆ ಮಾಡುವಲ್ಲಿಂದ ಹಿಡಿದು ಹುಡುಗರಿದ್ದಾರೆ. ಅವರು ಪ್ರತಿಯೊಬ್ಬರು ನಿಯತ್ತಾಗಿ ದುಡಿತಾ ಇದ್ದಾರೆ ಪ್ರಾಮಾಣಿಕತೆಯಿಂದ. ಅವರು ಹೋಗಿ ಇದು ಕಂಪ್ಲೀಟ್ ಆಗಿ ಸಾವಯವವಾಗಿ ಉತ್ಪಾದಿಸಿದಂತ ನೀರಾವರಿ ಜಮೀನಲ್ಲಿ ಉತ್ಪಾದನೆ ಮಾಡಿದ ಕಾಳುಗಳನ್ನ ಮಾತ್ರ ತಗೊಂಡ್ಬರುವಂತದ್ದು. ನೋಡಿ, ಆ ಒಂದು ಕಾಳುಗಳ 24 ಸಿರಿಧಾನ್ಯಗಳು ಯೂಸ್ ಮಾಡ್ತಾ ಇದ್ದೀವಿ. 24 ಕಾಳುಗಳನ್ನು ಅಂತ ಕಡೆಯಿಂದ ಸೆಲೆಕ್ಷನ್ ಮಾಡ್ಕೊಂಡು ಬಂದಿರುವಾಗ ಫ್ಯಾಕ್ಟರಿಯಲ್ಲಿ ತಂದು ಅದನ್ನ ಮಿಷಿನ್ಗೆಲ್ಲ ಹಾಕಿ ಬೇಗ ಆಗ್ಲಿ, ನಮ್ಗೆ ಈಗ ಬೇಡಿಕೆ ಈಗಲೂ ತುಂಬಾ ಬೇಡಿಕೆ ಈಡೇರಿಸೋಕೆ ನಮ್ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ಬೇಡಿಕೆಯಷ್ಟು ಈಗ ನಮ್ಗೆ ಉತ್ಪಾದನೆ ಕಮ್ಮಿ ಇದೆ. ಆದ್ರೂನು ಮತ್ತೆ ಜನ ಸೇರಿಸಿ ಜನರಿಗೆ ಕೆಲಸ ಕೊಟ್ಟು ನಾವ್ ಏನ್ ಅಂದ್ಕೊಂಡಿದ್ದೇವೆ, ನಮ್ದೊಂದು ತತ್ವ ಸಿದ್ಧಾಂತ ಅಂತ ಇರುತ್ತೆ ನೋಡಿ ಪ್ರತಿಯೊಂದರಲ್ಲೂ. ಈಗ ಎಲ್ಲಾರು ಮಾಡೋ ತರ ನಾವು ಮಾಡಿದರೆ ನಾವ್ ಯಾಕೆ ಮಾಡ್ಬೇಕಲ್ವಾ? ಇಲ್ಲ, ನಮ್ಮ ದಾರಿಯೇ ಇದು. ಜನ ಇಷ್ಟಪಟ್ಟಿದ್ದೇ ಜೀನಿಯ ಪ್ರೊಸೆಸಿಂಗ್ ನೋಡಿ, ಆ ಒಂದು ಕಂಪನಿಯಿಂದನೇ ಎಲ್ಲ ನೇರ ಪ್ರಸಾರಣ ವೀಕ್ಷಣೆ, ಆ ಪ್ರೊಸೆಸಿಂಗ್ ನೋಡಿ ಇವತ್ತು ಜೀನಿ ಇದು ಧೈರ್ಯವಾಗಿ ತಗೋಬೇಕು. ಅದರಿಂದಾಗಿ ಬೇಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಆಗ್ಲಿ ಅಥವಾ ಹಣ ಉಳಿಬೇಕು ಅಂತ ಆಗ್ಲಿ, ಯಾವ ಕಾರಣದಿಂದ ಆ ಪ್ರೊಸೆಸಿಂಗ್ ಅನ್ನ ಯಾವತ್ತೂ ಚೇಂಜ್ ಮಾಡಲ್ಲ. ಇವತ್ತು 250 ಜನ ದುಡಿತಾ ಇದ್ದಾರೆ, ನಾಳೆ 1000 ಜನ ದುಡಿಬಹುದು ಅಥವಾ 2000 ಜನ ಬೇಡಿಕೆ ತಕ್ಕಾಗಿ ದುಡಿಬಹುದು. ಅದು ಎಷ್ಟೇ ಜನ ಆದ್ರೂ ಯಾವತ್ತಿಗೂ ಅವರ ತತ್ವ ಸಿದ್ಧಾಂತಗಳು ಅಥವಾ ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿಯನ್ನ ಕೊಡೋದು ಇಲ್ಲ. ಅದ್ರ ಮೂಲಕ ಒಂದಷ್ಟು ಜನರಿಗೆ ಕೆಲಸ ಸಿಗುತ್ತೆ ನಮ್ಮ ಕರ್ನಾಟಕ ರಾಜ್ಯದವರಿಗೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ಡಿಸ್ಟ್ರಿಬ್ಯೂಷನ್, ನೀವು ನೋಡಿ ಇಡೀ ಕರ್ನಾಟಕದಲ್ಲಿ ಡೆಪಾಸಿಟ್ ಹಾಕೊಂಡು ಲಕ್ಷಗಟ್ಟಲೆ ಇರುವವರಿಗೆ ಅಥವಾ ಕೆಪಾಸಿಟಿ ಇರುವವರಿಗೆ ಯಾರಿಗೂ ಕೊಟ್ಟಿಲ್ಲ ಮೇಡಮ್. ಒಂದು ಮಾಮೂಲಿ ಒಬ್ಬ ಆಟೋ ಡ್ರೈವರ್ಗೆ ಅಥವಾ ತುಂಬಾ ಕಷ್ಟದಲ್ಲಿ ಇರೋನಿಗೆ ಕರೆದು ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಷನ್ ಶಿಪ್, ಅಥವಾ ಏನೋ ಒಂದಿದೆ ನಾನು ಮಾಡ್ತೀನಿ, ನಾನು ತುಂಬಾ ಕಷ್ಟದಲ್ಲಿದೆ ಅಂತವ್ರನ್ನೇ ಕರೆದು ಕೊಟ್ಟಿದ್ದಾರೆ. ಅದು ಅವರ ಒಂದು ಆಲೋಚನೆ ಆ ತರ ಇದೆ. ಅವರಿಗೆ ಇದರಿಂದ ಏನೋ ನಾನು ಮಾರ್ಕೆಟ್ ಅಲ್ಲಿ ಫೈಟ್ ಮಾಡ್ಬೇಕು ಅನ್ನೋದಕ್ಕಿಂತ ಒಂದು ಆರೋಗ್ಯವಂತ ಸಮಾಜ ಬೆಳಿಬೇಕು. ಅದ್ರ ಜೊತೆಗೆ ಒಂದು ರೈತರಿಂದ ನೋಡಿ, ಕರ್ನಾಟಕ ರೈತರಿಂದ ಉತ್ಪಾದಿಸಿದ ಅಂತ ಹೆಡ್ಲೈನ್ ಇದೆ. ಯಾಕೆ ಆಗಿದೆ? ಅದು ನಿಜವಾಗ ಕರ್ನಾಟಕ ರೈತರದೇ ಉತ್ಪಾದನೆ, ಅದು ನೇರವಾಗಿ ಜನರಿಗೆ ತಲುಪಿಸುವ ಒಂದು ಮೀಡಿಯೇಟರ್. ಅಷ್ಟು ಹಾಗೆ ಮಾಡ್ತಾ ಇದ್ದೇವೆ ಸರ್. ಈಗ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಆರೋಗ್ಯ ಇಲಾಖೆಯಿಂದ ಮಾನ್ಯತೆಯನ್ನ ಪಡ್ಕೊಂಡಿದೆಯಾ? 100% ಮೇಡಮ್. ಒಂದು ಪ್ರಾಡಕ್ಟ್ನ ಮಾರ್ಕೆಟಲ್ಲಿ ಇಳಿಸಬೇಕಾದ್ರೆ ಏನೇನು ಸರ್ಕಾರದ ಮಾನ್ಯತೆಗಳನ್ನು ಬೇಕಿದೆಯೋ ಎಲ್ಲ ಫಾಲೋ ಅಪ್ ಮಾಡಿಬಿಟ್ಟೆ ಈ ಪ್ರಾಡಕ್ಟ್ನ ನಾವು ಮಾರ್ಕೆಟಲ್ಲಿ ಜನಗಳಿಗೆ ತಲುಪಿಸ್ತಾ ಇದ್ವಿ. ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇನ್ನು ಯಾವ ಮಟ್ಟಕ್ಕೆ ಕೊಂಡು ಹೋಗಬೇಕು, ಇನ್ನೆಷ್ಟು ಎತ್ತರಕ್ಕೆ ಕೊಂಡು ಹೋಗಬೇಕು ಅಂತ ಹೇಳಿ ಚಿಂತನೆ ಇದೆ ದಿಲೀಪ್ ಸರ್ ಅವರದ್ದು? ಅವರು ಇವಾಗ ನೋಡಿ ಮೇಡಮ್, ಈ ಸಣ್ಣ ಒಂದು ಗ್ರಾಮದಲ್ಲಿ ಒಂದು 250 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವರ ಕನಸು ಏನಿದೆ ಅಂದರೆ ಒಂದು 5000 ಜನಕ್ಕೆ, ನಮ್ಮ ಕರ್ನಾಟಕ 5000 ಜನಕ್ಕೆ ಕೆಲಸ ಕೊಟ್ಟು ಒಂದು ಉನ್ನತ ಮಟ್ಟಕ್ಕೆ ಬೆಳೆಸಿ ಎಲ್ಲರೂ ಯೂಸ್ ಮಾಡುವಂಗೆ, ಎಲ್ಲರೂ ಯೂಸ್ ಮಾಡಿ ಇದರದ್ದು ಬೆನಿಫಿಟ್ಗಳನ್ನ ಎಲ್ಲರೂ ತಗೊಳ್ಳುವಂಗೆ ಹೇಳ್ತೀವಲ್ಲ, ಕರ್ನಾಟಕದ ಜನತೆಯಿಂದ ತಗೊಂಡು ಅವರಿಗೆ ಪ್ರಾಡಕ್ಟ್ನ ವಾಪಸ್ ತಲುಪಿಸ್ತಾರ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂಥ ಅವರ ಕನಸು. ಅವರ ಕನಸನ್ನು ಈಡೇರಿಸುವಂತೆಗಳು ನಮ್ಮಂತೆ ನಾವೆಲ್ಲ ಡಿಸ್ಟ್ರಿಬ್ಯೂಟರ್ಗಳು ಅವರಿಗೆ ಸಾಥ್ ಹಾಕಿ ಕೈ ಜೋಡಿಸಿ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ವಿ. ದಿಲೀಪ್ ಸರ್ ಅವರು ಅವರ ನಾದಿನಿಯ ಒಂದು ಗರ್ಭಾವಸ್ಥೆಯ ಟೈಮಲ್ಲಿ ಅವರ ಅತ್ತೆ ಇದನ್ನು ಮಾಡಿಕೊಡ್ತಾ ಇದ್ದರು. ಅದು ಒಳ್ಳೆ ನಿಶಕ್ತಿಗೆ ಒಳ್ಳೆಯದು ಅಂತ ಹೇಳಿ ಅದನ್ನು ಮತ್ತೆ ಡಾಕ್ಟ್ರು ತೊಗೊಂಡ್ರು. ಡಾಕ್ಟ್ರು ಅದನ್ನು ಬೇರೆಯವರಿಗೆ ಪರಿಚಯಿಸಿದ್ರು. ಅದರಿಂದ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅನ್ನೋದು ಗೊತ್ತಾಯಿತು ಅಂತ ತಿಳಿಸಿದ್ರಿ. ಈಗ ಗರ್ಭಿಣಿಯರಿಗೆ ಮಾತ್ರವಲ್ಲದೆ ಬಾಣಂತಿಯರಿಗೆ ಇದರ ಉಪಯೋಗಗಳಿದೆಯಾ? ಡೆಫಿನೆಟ್ ಆಗಿ ಮೇಡಮ್. ಇವಾಗಲೂ ಎಲ್ರಿಗೂ ನಾವು ಅಡ್ವೈಸ್ ಮಾಡ್ತೀವಿ ಯೂಸ್ ಮಾಡಿ ಅಂತ. ನಮಗೆ ತುಂಬ ರಿಸಲ್ಟ್ಗಳು ಬಂದಿದೆ ಇದರಲ್ಲಿ. ಇವಾಗ ಅವರದ್ದು ನಿಶಕ್ತಿ ಗರ್ಭಾವಸ್ಥೆಯಲ್ಲಿ ಅವರ ಆರೋಗ್ಯ ಚೆನ್ನಾಗಿರೋದಕ್ಕೆ, ಅದೇ ಥರ ಮಗುವಿನ ಬೆಳವಣಿಗೆಗೂ ತುಂಬ ಹೆಲ್ಪ್ ಮಾಡುತ್ತೆ. ಅದೇ ಥರ ಎದೆ ಹಾಲು ಉತ್ಪತ್ತಿ ಆಗೋದಕ್ಕೂ ಅದಕ್ಕೂ ತುಂಬ ಹೆಲ್ಪ್ ಮಾಡ್ತದೆ. ಈ ಥರ ತುಂಬ ರಿಸಲ್ಟ್ಗಳು ಬಂದಿದೆ ಇದರಿಂದ. ಪ್ರತಿಯೊಬ್ಬರು ಇದನ್ನು ಹೇಳಿದ್ದಾರೆ ನಮಗೆ. ಸೊ ಅದರ ಬಗ್ಗೆನೂ ನಾವು ಹೇಳ್ತಾ ಇದ್ವಿ. ಸೊ ಹೇಳ್ತೀವಲ್ಲ, ಎಲ್ಲದಕ್ಕೂ ಎಲ್ಲ ರೀತಿಯ ಕಾಯಿಲೆಗಳಿಗೂ ಇದು ಹೆಲ್ಪ್ ಮಾಡ್ತಾ ಇದೆ. ಇದು ಯಾವುದೊಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಇದನ್ನು ಮೆಡಿಸಿನ್ ಅಂತ ತಗೋಬೇಡಿ. ನಮ್ಮ ಸಿಸ್ಟಮಲ್ಲಿ ಬರುವಂಥ ಎಲ್ಲ ಥರ ಕಾಯಿಲೆಗಳು ಬರದಿರುವಂತೆ ತಡೆಗಟ್ಟುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ನಿಮಗೆ. ಸೊ ಎಲ್ಲ ಥರ ಕಾಯಿಲೆಗಳಿಗೆ ಹೆಲ್ಪ್ ಮಾಡ್ತಾ ಇದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜೀನಿ ಸಿರಿಧಾನ್ಯಗಳ ಪೌಡರ್ಗಳ ಬಗ್ಗೆ ಏನು ಮಾಹಿತಿ, ಇನ್ನಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀರಾ? ಜೀನಿ ಯಾಕೆ ನಾವು ತಗೋಬೇಕು ಅನ್ನೋದನ್ನ ಒಂದು ಮಾತಲ್ಲಿ ಹೇಳಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವತ್ತೇನಾಗಿದೆ, ಸ್ಪರ್ಧಾತ್ಮಕ ಬದುಕು ಅಂತ ಹೇಳ್ತೇವೆ ಪ್ರತಿಯೊಬ್ಬರದು. ಮೊದಲೊಂದು ಕಾಲ ಇತ್ತು, ಮನೆಯಲ್ಲಿ ಯಜಮಾನ್ರು ಒಬ್ಬರೇ ದುಡಿದು ಇಡೀ ಮನೆಯನ್ನ ಸಾಕ್ತಾ ಇದ್ರು. ಮನೆಯಲ್ಲಿ ಅಡುಗೆ ಮಾಡಿ ಬಡಿಸೋದಿಕ್ಕೆ, ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಹೆಂಡತಿ ಇರ್ತಾ ಇದ್ರು. ಅವರಿಗೆ ಹೌಸ್ ವೈಫ್ ಅಂತ ಹೇಳ್ತು. ಬಟ್ ಈಗಿನ ಕಾಲದಲ್ಲಿ ಹೌಸ್ ವೈಫ್ಗಳು ಇಲ್ಲ.
ಯಾಕಂದ್ರೆ ಗಂಡ ಹೆಂಡತಿ ಇಬ್ಬರು ದುಡಿಲಿಕ್ಕೆ ಹೋಗ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಈಗ ಇದೆ. ಅದರಿಂದಾಗಿ ಏನಾಗಿದೆ, ತಿನ್ನುವ ಆಹಾರ ಪದ್ಧತಿಗಳು ನಮ್ದು ಬದಲಾಗಿದೆ. ಜಾಸ್ತಿ ನಾವು ಹೊರಗಡೆಯ ಆಹಾರ ಪದ್ಧತಿಗೆ ಡಿಪೆಂಡ್ ಆಗಿದ್ದೇವೆ, ಮತ್ತೆ ಟೈಮಿಂಗ್ಸ್ ಇರೋದಿಲ್ಲ. ಸೊ ಸಿಕ್ಕಿದ ಒಟ್ಟಾರೆ ಹೊಟ್ಟೆ ತುಂಬಿದ್ರೆ ಸಾಕು ಅನ್ನೋ ಒಂದು ಪರಿಕಲ್ಪನೆ ಆಗಿದೆ ಈಗ. ಅಂದ್ರೆ ಓಡ್ಬೇಕು ಬದುಕಿನ ಜೊತೆ, ಜಂಕ್ ಫುಡ್ ಜಾಸ್ತಿ ಆ ತರ ಆಗಿದೆ. ಅಲ್ಲಿಗೆ ಏನಾಯ್ತು, ಮನುಷ್ಯನಿಗೆ ಬೈ ಬರ್ತ್ ನಮ್ಮ ಆರೋಗ್ಯಕ್ಕೆ ಒಂದು ದಿನಕ್ಕೆ ಇಷ್ಟು ಕ್ಯಾಲೋರೀಸ್ ಫುಡ್ ಬೇಕು, ಅದರಲ್ಲಿ ನಾರು ಪದಾರ್ಥಗಳಿಷ್ಟು ಬೇಕು, ವಿಟಮಿನ್ಸ್ಗಳಿಷ್ಟು ಬೇಕು, ಕ್ಯಾಲ್ಸಿಯಂ ಇಷ್ಟು, ಈ ತರ ಒಂದು ರೇಷಿಯೋ ಏನಿದೆ, ಇದು ಪ್ರತಿಯೊಬ್ಬ ಮನುಷ್ಯನದು ಆ ಒಂದು ರೇಷಿಯೋ ಸಮತೋಲನ ತಪ್ಪಿ ಹೋಗಿದೆ. ಸೊ ಅದು ಮನುಷ್ಯನನ್ನ ಹೇಳಿ ಪ್ರಯೋಜನ ಇಲ್ಲ. ಸೊ ಆ ಸಮಯದಲ್ಲಿ ನಮಗೇ ಗೊತ್ತಿಲ್ಲದಂಗೆ ನಮ್ಗೆ ಒಂದಷ್ಟು ನಮ್ಗೆ ಬೇಡದಿರುವಂತ ಒಂದಷ್ಟು ರೋಗಗಳು, ರುಜಿನಗಳು ಎಲ್ಲ ನಮ್ಗೆ ಗೊತ್ತಿಲ್ಲದೆ, ಇವಾಗ ನೋಡಿ 50 ವರ್ಷ ಆದ್ರೆ ನಮ್ಗೆ 100 ವರ್ಷ ಮೊದಲು ಮನುಷ್ಯನಿಗೆ ಒಂದು ಎವರೇಜ್ ಆಯುಷ್ಯ ಅಂತ, ಬಟ್ ಈಗ 70 ವರ್ಷ ಬದುಕಿದೇನೆ ದೊಡ್ಡ ವಿಷಯ. ಯಾಕಂದ್ರೆ ಅಷ್ಟು ರೋಗಗಳು ನಮ್ಗೆ ಗೊತ್ತಿಲ್ಲದೇನೆ ನಮ್ಗೆ ಬಯಸದೆ ಬಂದು ಬಿಡ್ತದೆ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಆಹಾರದಲ್ಲಿನ ಅಸಮತೋಲನದಿಂದಾಗಿ ಆಗುವಂಥದ್ದು. ಸೊ ಜೀನಿ ಒಂದು ಎಕ್ಸ್ಟ್ರಾ ಒಂದು ಪೂರಕ ಆಹಾರ ವ್ಯವಸ್ಥೆ, ಅದರಲ್ಲಿ ಕಾಳುಗಳಿದೆ, ಸಿರಿಧಾನ್ಯಗಳಿದೆ. ಆಮೇಲೆ ನಾವು ಇಷ್ಟರ ತನಕ ಏನು ಒಂದು 3-4 ಕಾಳುಗಳನ್ನ ಜೀವನದಲ್ಲಿ ನೋಡಿರ್ತೇವೆ, ನಮ್ಮೆಲ್ಲ ಅಂಗಡಿಗಳಲ್ಲಿ ಸಿಗುವಂಥದ್ದು. ಸಿಗದೇ ಇರುವಂತಹ ಕಾಳುಗಳು ಪ್ರಕೃತಿ ದತ್ತವಾದನ್ನೆಲ್ಲ ಆದುಕೊಂಡು ಬಂದು ನಮ್ಮ ಬೆಳವಣಿಗೆಗೆ, ನೀವು ಯಾವುದೇ ಫುಡ್ ತಿನ್ನಿ, 2 ದಿನ ಉಪವಾಸ ಇರಿ, ಬಟ್ ನಿಮ್ಗೆ ನಿತ್ರಣ ಆಗ್ಬಾರ್ದು, ನಿಶ್ಯಕ್ತಿ ಆಗ್ಬಾರ್ದು, ನಿಮ್ಮ ಶರೀರಕ್ಕೆ ಬೇಕಾದ ಫುಡ್ ಎಲ್ಲ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಈ ಒಂದು ಫುಡ್ ಸಪ್ಲಿಮೆಂಟ್ ಅನ್ನ ತಯಾರು ಮಾಡಿರುವಂಥದ್ದು. ಅದರಿಂದಾಗಿ ಪ್ರತಿದಿನ ನಮ್ಗೆ ಇದು ರೋಗಕ್ಕೆ ತಗೊಳ್ಳೋ ಮೆಡಿಸಿನ್ ಅಲ್ಲ, ನಾನು ಅವಾಗ ಹೇಳಿದೆ, ಪ್ರತಿದಿನ ಮನೆಯಲ್ಲಿರೋ ಎಲ್ಲರೂ ಕೂಡ ಬೆಳಿಗ್ಗೆ 1-2 ಸ್ಪೂನ್ ಅನ್ನ ಇದನ್ನ ಕುಡಿದ್ರೆ, ಅಥವಾ 1 ಗ್ಲಾಸ್ ಬೆಳಿಗ್ಗೆ ಸಂಜೆ ಕುಡಿದ್ರೆ ನಾವು ಆರೋಗ್ಯವಂತರಾಗಿ ಬದುಕಬಹುದು. ಇದು ಒಂದು ಕಾರಣಕ್ಕೆ. ಮತ್ತೆ ನಾಳೆ ಏನೋ ಒಂದು ದೊಡ್ಡ ದೊಡ್ಡ ರೋಗಗಳು ಅಂಟಿಸಿಕೊಳ್ಳುವುದಕ್ಕಿಂತ, ನೋಡಿ, ರೋಗ ಬರುವುದಕ್ಕಿಂತ ಬಾರದಾಗೆ ತಡೆಗಟ್ಟುವುದು. ಈಗ ಕೊರೋನಾ ಈಗ ಈ ಸಮಯದಲ್ಲಿ ಯಾಕೆ ಬಂತು, ಯಾರಿಗೆ ಅದು ಮಾರಣಾಂತಿಕ ಆಗ್ತಾ ಇದೆ ಅಂದ್ರೆ, ಯಾರಿಗೆ ರೋಗ ನಿರೋಧಕ ಶಕ್ತಿಗಳು ಕಮ್ಮಿ ಇದೆ ನೋಡಿ, ಅವರಿಗೆ ಮಾತ್ರ ಕೊರೋನಾ ಮಾರಣಾಂತಿಕವಾಗ್ತಿದೆ, ಅವರದ್ದು ಡೆತ್ ರೇಟ್ ಆಗ್ತಾ ಇರುವಂತದ್ದು. BP, ಶುಗರ್, ಆಲ್ರೆಡಿ ಕಾಯಿಲೆಗಳ ಗೂಡಿರುವವರಿಗೆ ಮೆಡಿಸಿನ್ಸ್ ಫಲಿಸ್ತಾ ಇಲ್ಲ. ಸೊ ಅದು ಬಾರದಂತೆ ನಾವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಇದು ತುಂಬಾ ರಾಮಬಾಣ. ಅದಕ್ಕೆ ಇದನ್ನ ನಾವು ಆಹಾರದ ಜೊತೆಗೆ ನಮ್ಮ ಜೊತೆಲಿ, ಈಗ ಮಕ್ಕಳಿಗೆ ನಾವು ಬೇರೆ ಈ ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ಕೊಡ್ತೀವಿ. ಯಾಕೆ, ಅದು ಮೆಡಿಸಿನ್ ಅಲ್ಲ, ಮಕ್ಕಳಲ್ಲಿ ಸ್ಟೆಮಿನಾ ಬರಲಿ ಅಂತ ಕೊಡುವಂಥದ್ದು. ಹಾಗೆ ಎಲ್ಲರಿಗೂ ಒಂದು ಸ್ಟೆಮಿನಾ ಬರಲಿ ಅಂತ ಈ ಒಂದು ಫುಡ್ ಅನ್ನ ತೆಕ್ಕೊಳ್ತೇವೆ. ಆಮೇಲೆ ಈಗ ಆಲ್ರೆಡಿ ರೋಗ ಬಂದವರು ಇದನ್ನ ಯಾಕೆ ಸೇವಿಸಬೇಕು ಅಂದ್ರೆ, ತುಂಬಾ ಅದ್ಭುತವಾದಂತಹ ರಿಸಲ್ಟ್ ಇದರಿಂದ ಸಿಕ್ಕಿದೆ. BP ಶುಗರ್ ಇರುವವರು ಲೈಫ್ ಲಾಂಗ್ ಮೆಡಿಸಿನ್ ಅಂಡರ್ಲಿ ಇರಬೇಕು, ಇನ್ಸುಲಿನ್ ತಗೊಳ್ಬೇಕು, ಅಥವಾ ಮೆಡಿಸಿನ್ ಅಲ್ಲೇ ಇರ್ಬೇಕಂದ್ರೆ ಅದು ಜಾಸ್ತಿ ಆಗದಂಗೆ ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ. ಅಂತ ವ್ಯಕ್ತಿಗಳು ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೋರು ಕೂಡ ಇದನ್ನ ಯೂಸ್ ಮಾಡಿದ ನಂತರ ನಾರ್ಮಲ್ಗೆ ಬಂದ್ಬಿಟ್ಟು ನಮ್ಗೆ ಶಾಕ್ ಆಗ್ತಿದೆ ಅದು. ಆಮೇಲೆ ಅಸ್ತಮಾ ರೋಗದವರಿಗೆ, ಆಮೇಲೆ ಗ್ಯಾಸ್ಟ್ರಿಕ್ಗೆ ನೋಡಿ ಮದ್ದೇ ಇಲ್ಲ, ಅದು ಒಮ್ಮೆ ಅಟ್ಯಾಕ್ ಆದ್ರೆ ಲೈಫ್ ಲಾಂಗ್ ಅದಕ್ಕೆ ಅದನ್ನ ಚಿಕಿತ್ಸೆಯಲ್ಲೇ ಇರಬೇಕು. ಮುಗೀತು, ಅವರಿಗೆ ಅದು ಶುರು ಆಯ್ತು. ಗ್ಯಾಸ್ಟ್ರಿಕ್ ಇಂದ 1-2 ರೋಗಗಳಲ್ಲ ಶರೀರದಲ್ಲಿ. ಗ್ಯಾಸ್ಟ್ರಿಕ್ ಅನ್ನೋದು ಹೊಟ್ಟೆಗೆ ಸಂಬಂಧಪಟ್ಟದಾದ್ರೂ ಮೈಕೈ ನೋವುಗಳು ಶುರು ಆಗ್ತದೆ, ಉಸಿರಾಟದ ಸಮಸ್ಯೆ, ಆಮೇಲೆ ಎದೆ ನೋವು, ಇದೆಲ್ಲ ಗ್ಯಾಸ್ಟ್ರಿಕ್ಕಿನ ಸೈಡ್ ಎಫೆಕ್ಟ್ಸ್, ನಮ್ಗೆ ಗೊತ್ತಾಗಲ್ಲ ಅದು. ಸೊ ಇದು ಎಲ್ಲವನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಜೀನಿ ಒಂದು ಮನೆಯಲ್ಲಿದ್ರೆ ಆ ಇಡೀ ಕುಟುಂಬ ಆರೋಗ್ಯವಂತವಾಗಿರ್ಬೋದು, ನಾವು ವೈದ್ಯರನ್ನ ದೂರ ಇಡಬಹುದು, ನಾವು ಲೈಫ್ ಲಾಂಗ್ ಆರೋಗ್ಯವಂತವಾಗಿ ಬದುಕಬಹುದು. ಅದಕ್ಕೋಸ್ಕರ ಜೀನಿಯನ್ನ ತಗೋಬಹುದು ಪ್ರತಿಯೊಬ್ಬರು. ಇದು ನಮ್ಮ ಎಲ್ಲ ವೀಕ್ಷಕರಿಗೆ ನಾವು ಹೇಳುವಂತದ್ದು. ಒಂದು ಕೆಜಿಗೆ ಇರುವಂತದ್ದು ತುಂಬಾ ಕಡಿಮೆ ಬೆಲೆ, ಬೇರೆಲ್ಲದಕ್ಕೂ ಹೋಲಿಸಿದರೆ ಒಂದು 369 ರೂಪಾಯಿಗೆ ಪಕ್ಕಾ ಪ್ರಕೃತಿ ದತ್ತವಾದಂತ 1 ಕೆಜಿ ಸಿಗ್ತಾ ಇದೆ. ಒಂದು ತಿಂಗಳು ಬರುತ್ತೆ, 1 ತಿಂಗಳು. ಸೊ ಜಸ್ಟ್ ಅದನ್ನೊಂದು ಮನೇಲಿ ತಗೊಂಡ್ಬಂದು ಅದನ್ನ ಬೆಳಿಗ್ಗೆ ಒಂದು ಆಹಾರ ಜೊತೆ ಒಂದು ರೂಢಿಯಾಗಿ ಮಾಡ್ಕೊಂಡ್ರೆ ನಾವು ಆರೋಗ್ಯವಂತ, ಯಾವ ಕೊರೋನಾ ಬರ್ಲಿ ಏನು ಬರ್ಲಿ ನಮ್ಗೆ ಯಾವುದೇ ಭಯ ಪಡದೆ ನಾವು ಬದುಕಬಹುದು ಅಂತ ಇದೊಂದೇ ನಾವು ವೀಕ್ಷಕರಿಗೆ ಕೊಡುವಂತ ಒಂದು ಸಲಹೆ. ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇಂದ ಪ್ರತಿಕಾಯ ಶಕ್ತಿ ಕೂಡ ವೃದ್ಧಿ ಆಗ್ತದೆ ಅಂತ ತುಂಬಾ ಅದೆಲ್ಲ ನಾವು ಅದಕ್ಕೆ ಉದಾಹರಣೆ ಇದ್ದೇವೆ. ನಮ್ಮಂತ ಸಾವಿರಾರು ಜನದನ್ನ ನಾವು ಖಾಲಿ ಮಾರ್ಕೆಟ್ ಮಾಡೋದು ಮಾತ್ರ ಅಲ್ಲ, ತಗೊಂಡವರ ಹತ್ರ ಹೋಗಿ 1 ಕೆಜಿ ಆದ ನಂತರ ನಾವು ಅವರಿಂದ ತಗೊಳ್ತೇವೆ ಒಪಿನಿಯನ್ ಹೇಗಿದೆ. ಯಾಕಂದ್ರೆ ನಮ್ದಲ್ಲಿ ಏನು ರಿಯಾಕ್ಷನ್ ನಾಳೆ ಬರಬಾರದು, ಅದನ್ನ ಮತ್ತೆ ಇನ್ನಷ್ಟು ಅದನ್ನ ಅಭಿವೃದ್ಧಿ, ನೀವು ಅವಾಗ ಕೇಳಿದ್ರಿ ಏನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ, ಜನರಿಗೆ ಒಪಿನಿಯನ್ಗೆ ತಕ್ಕ ಹಾಗೆ ನಾವು ಅದನ್ನ ಕೊಡ್ತಾ ಹೋಗ್ಬೇಕು. ಅದು ಒಪಿನಿಯನ್ ತಗೊಳ್ತಾ ಇದ್ದೇವೆ. ಸೊ ಹಾಗೆ ಇದು ಎಷ್ಟೆಷ್ಟು ಕೆಜಿ, ಈಗ 1 ಕೆಜಿ ಪ್ಯಾಕೆಟ್ ಪ್ರಥಮವಾಗಿ ಯೂಸ್ ಮಾಡುವಾಗ ಒಂದೇ ಸಲ 1 ಕೆಜಿ ತಗೊಂಡು ಮತ್ತೆ ನಮ್ಗೆ ಆಗದಿದ್ರೆ ಅನ್ನುವ ಕೆಲವು ಡೌಟ್ಗಳಿರುತ್ತೆ ಜನರಿಗೆ. ಕಡಿಮೆ ತೂಕದ ಪ್ಯಾಕೆಟ್ಸ್ಗಳೇನಾದ್ರೂ ಇದೆಯಾ? ಇದೆ ಮೇಡಮ್, ಮಕ್ಕಳಿಗೆ 1/2 ಕೆಜಿ ಅಂತ ಬರುತ್ತೆ, ಜೂನಿಯರ್ 1/2 ಕೆಜಿಯಲ್ಲಿ ಬರುತ್ತೆ, ದೊಡ್ಡವರಿಗೂ ಇದೆ 1/2 ಕೆಜಿದು ಇದೆ, 1 ಕೆಜಿದು ಪ್ಯಾಕೆಟ್ ಇದೆ. ಬಟ್ ನಾವು ಜನತೆಗಳಿಗೆ ಏನು ಹೇಳ್ತೀವಿ ಅಂದರೆ, ಮಿನಿಮಮ್ 1 ಕೆಜಿ ಉಪಯೋಗಿಸಿ. ಫಾರ್ ಎಕ್ಸಾಂಪಲ್ ಒಂದು ಇವಾಗ ಅರ್ಧ ಕೆಜಿ ನಾವು ತಗೊಂಡು ಬಂದು ಮನೆಯಲ್ಲಿ 4 ಜನ ಇರ್ತೀವಿ, 4 ಜನ ತಗೊಂಡ್ವಿ, ಅವರಿಗೆ ಇಲ್ಲ ಟೇಸ್ಟ್ ಆಗಿಲ್ಲ, ಒಬ್ಬರಿಗೆ ಟೈಮ್ ಆಗಿಲ್ಲ, ಮರ್ತು ಬಿಟ್ರು,
2 ಸ್ಪೂನು ಇಲ್ಲ 2 ದಿವಸ ತಗೊಂಡ್ರೆ ಅದರಲ್ಲಿ ಏನು ಸತ್ವ ಏನು ರಿಸಲ್ಟ್ಗಳು ಬರ್ತಾ ಇದೆ ಒಂದು ಫೀಲ್ ಆಗಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ಒಂದು ಅರ್ಧ kg ಪ್ಯಾಕೆಟ್ಗಳನ್ನ ಕಮ್ಮಿ ಮಾಡಿ 1 kg ಯೂಸ್ ಮಾಡಿ. ಮಿನಿಮಮ್ ಒಬ್ಬರು 1 kg ಯೂಸ್ ಮಾಡಿ ಅದನ್ನ ಬೆನಿಫಿಟ್ಗಳು ಎಂದು ತಿಳ್ಕೊಳ್ಳಿ ಅಂತ ಜನರಿಗೆ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. 1 kg ಉಪಯೋಗಿಸುವಷ್ಟರಲ್ಲೇ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಗೊತ್ತಾಗುತ್ತೆ ಅಂತ. ಡೆಫಿನೆಟ್ಲಿ ಮೇಡಮ್, ಚೇಂಜಸ್ ಗೊತ್ತಾಗುತ್ತೆ 1 kg ಅಲ್ಲಿ. ಈಗ 2 ರಿಂದ 12 ವರ್ಷದವರೆಗೆ ಮಕ್ಕಳಿಗಿದೆ, ಅದರ ನಂತರ 12 ರಿಂದ ವೃದ್ಧರವರೆಗೂ ಇದೆ. ಇನ್ನು ಸಣ್ಣ ಮಕ್ಕಳಿಂದ 6 ತಿಂಗಳ ಮಕ್ಕಳ ನಂತರ ಫುಡ್ ಸ್ಟಾರ್ಟ್ ಮಾಡ್ತೇವೆ. ಆ ಮಕ್ಕಳಿಗೆ ಪೂರಕವಾದಂತ ಆಹಾರಗಳ ತಯಾರಿ ಬಗ್ಗೆ ಈ ಮಿಲೆಟ್ ಯೂಸ್ ಮಾಡುವಂಥದ್ದು ಏನಾದರೂ ಪ್ಲಾನ್ ಇದೆಯಾ? ಯೋಚನೆ ಮಾಡ್ತಾ ಇದ್ದಾರೆ ಮೇಡಮ್. ಯಾಕೆ ಇವಾಗ ನಾವು 2 ವಯಸ್ಸಿಂದ 12 ವಯಸ್ಸಿನ ಮಕ್ಕಳಿಗೆ ಜೂನಿಯರ್ ಅಂತ ಮಾಡಿದ್ವಿ. ಅದು ಯಾವ ರೀಸನ್ಗೋಸ್ಕರ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಡೈಜೆಷನ್ ಸಿಸ್ಟಮ್ ಪವರ್ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ 2 ವಯಸ್ಸಿಂದ ಮೇಲಕ್ಕೆ ಯೂಸ್ ಮಾಡಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ಮುಂದೆ ನಾವು ಅದ್ರ ಬಗ್ಗೆ ಇದು ಚಿಂತೆ ಮಾಡ್ತಾ ಇದ್ದಾರೆ, ಡೆಫಿನೆಟ್ ಆಗಿ ಮುಂದಕ್ಕೆ ಬರ್ಬೋದು. ಆಮೇಲೆ ಇನ್ನೊಂದೇನಂದ್ರೆ 2 ವರ್ಷದ ಕೆಳಗಿನ ಮಕ್ಕಳು ತಕೊಳ್ಬಹುದು ಜೂನಿಯರ್ಸ್ ಅನ್ನ, ಬಟ್ ಅವರಲ್ಲಿ ಆಕ್ಟಿವಿಟೀಸ್ ಇರಬೇಕು ಜಾಸ್ತಿ. ಈಗ ಸುಮ್ನೆ ಏನು ಕೈಕಾಲೇ ಅಲ್ಲಾಡಿಸ ಎಲ್ಲ ಅಷ್ಟು ಚಿಕ್ಕ ಮಕ್ಕಳಿಗೆ ಅವರ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ತುಂಬಾ ಕಮ್ಮಿ ಇರುತ್ತಲ್ಲ. ಈಗ ಓಡಾಡ್ತಾರೆ, ಕೆಲವು ಮಕ್ಕಳು 6 ತಿಂಗಳಲ್ಲಿ ಎದ್ದು ನಿಲ್ಲೋಕೆ ಪ್ರಯತ್ನ ಪಡ್ತಾರೆ, ಅಂತವರಿಗೆ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಆಯಾ ಮಕ್ಕಳ ಗುಣಧರ್ಮಗಳನ್ನ ನೋಡಿ ಅದನ್ನ ಕೊಡ್ಬೋದು ಅಂತ ಹೇಳ್ತೀರಾ. ಓಕೆ ಸರ್, ನೀವು ಇಲ್ಲಿವರೆಗೆ ಬಂದು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅದರ ಪ್ರವರ್ತಕರಾಗಿರುವಂತಹ ದಿಲೀಪ್ ಕುಮಾರ್ ಅವರ ದೂರದೃಷ್ಟಿತ್ವ ಚಿಂತನೆ, ಅದರ ಜೊತೆಗೆ ಯಾವ ರೀತಿ ನಮ್ಮ ಸಮಾಜವನ್ನ ಸದೃಢಗೊಳಿಸಬೇಕು ಅಂತ ಹೇಳಿ ಅವರು ಪಣ ತೊಟ್ಟಿದ್ದಾರೆ, ಮತ್ತೆ ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಇಂದ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಯಾವೆಲ್ಲ ರೋಗಗಳಿಗೆ ಇದು ರಾಮಬಾಣವಾಗಿದೆ, ಯಾವೆಲ್ಲ ವಯಸ್ಸಿನವರು ಇದನ್ನು ತಗೊಳ್ಬಹುದು ಅಂತ ಹೇಳಿ ತುಂಬಾ ವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಟಿವಿಯ ಪರವಾಗಿ ಹಾಗೂ ಎಲ್ಲಾ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದ ಮುಖ್ಯನ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಅನ್ನ ಬಳಸೋದ್ರಿಂದ ಆಗುವಂತಹ ಹೆಲ್ತ್ ಬೆನಿಫಿಟ್ಸ್ ಏನು, ಅದನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದನ್ನ ನಮ್ಮ ಅತಿಥಿಗಳು ತಿಳಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಅದು ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ಈ ಸ್ಕ್ರೀನಲ್ಲಿ ಸಂಬಂಧಪಟ್ಟವರ ನಂಬರ್ಗಳು ಬರ್ತಾ ಇದೆ, ನೀವು ನೋಟ್ ಮಾಡಿಕೊಂಡು ನಿಮಗೆ ಯಾವುದಾದ್ರೂ ಈ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಕುರಿತಾಗಿ ಪ್ರಶ್ನೆಗಳಿದ್ರೆ ನೀವು ಕರೆ ಮಾಡಿ ಅವರಿಂದ ಸವಿವರವಾದಂತಹ ವಿವರಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೇನೆ. ನಮಸ್ಕಾರ.